ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಕೆಲವೊಂದು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ನ ನೋಡಿದೀನಿ. ಅದ್ ನೋಡಿದ್ಮೇಲೆ ನನ್ಗೆ ಅನ್ನಿಸ್ತು, ಓ ಮೈ ಗಾಡ್, ಆ ಪ್ರಾಡಕ್ಟ್ಸ್ ನನ್ನ ಮನೆಗೆ ತರಲೇಬೇಕು, ನಾನು ಟ್ರೈ ಮಾಡಬೇಕು, ನನ್ನ ಆಡಿಯನ್ಸ್ಗೆ ಅದನ್ನ ತಿಳಿಸ್ಕೊಡ್ಬೇಕು ಅಂತ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ ಅಪ್ಪ. ನಾನಂತೂ ಈ ತರ ಪ್ರಾಡಕ್ಟ್ಸ್ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಐ ಹೋಪ್ ನನ್ನಂತವ್ರಿಗೆ ಇದು ಕಿಚನ್ ನಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಹುಡುಗರು ವಿಡಿಯೋ ನೋಡ್ತಾ ಇದ್ದೀರಾ, ಇದು ನಿಮ್ಗೂ ಹೆಲ್ಪ್ ಆಗುತ್ತೆ. ಸೊ ಸ್ಕಿಪ್ ಮಾಡಬೇಡಿ ಅಂಡ್ ಕಮ್ ಆನ್, ವಿಡಿಯೋನ ಶುರು ಮಾಡೋಣ. ಆಲ್ ರೈಟ್, ಸೊ ಟೇಬಲ್ ಮೇಲೆ ಬಂದ್ ಕೂತಿದ್ದೀನಿ. ಇಲ್ಲೊಂಥರ ವಿಚಿತ್ರ ಐಟಮ್ಸ್ ಎಲ್ಲ ಇದೆಯಪ್ಪ. ಇದೆಲ್ಲ ನಿಜವಾಗ್ಲೂ ಕುಕಿಂಗ್ ಮಾಡೋದಕ್ಕೆ ಸುಲಭ ಆಗುತ್ತಾ, ನಮಗ್ ಹೆಲ್ಪ್ ಮಾಡುತ್ತಾ ಕಟ್ಟಿಂಗ್ ವಿಷಯದಲ್ಲೆಲ್ಲ? ಏನ್ ಕತೆ ಈ ಪ್ರಾಡಕ್ಟ್ಸ್ ಗಳದ್ದು, ಬನ್ನಿ ನೋಡ. ಸೊ ಫಸ್ಟ್ ಪ್ರಾಡಕ್ಟ್ ಏನು ಅಂದ್ರೆ, ಕತ್ರಿಯಿಂದಾನೇ ಸ್ಟಾರ್ಟ್ ಮಾಡೋಣ. ಮಾಮೂಲಿ ಕತ್ರಿ ಯಾವ ರೀತಿ ಇರುತ್ತೆ, ಇದು ಆ ರೀತಿನಲ್ಲಿಲ್ಲ, ತುಂಬಾನೇ ಡಿಫ್ರೆಂಟ್ ಆಗಿದೆ. ಏನು ಅಂತ ತೋರಿಸ್ಲಾ, ಬನ್ನಿ. ಈ ಚಾಕು ನೋಡಿ, 1 2 3 4 5 5 ಡಿಫ್ರೆಂಟ್ ಲೇಯರ್ಸ್ ಅಲ್ಲಿ ಇದೆ. ಇದು ಬೇಸಿಕ್ಲಿ ಸೊಪ್ಪುಗಳನ್ನ ಕಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತಂತೆ. ಸೊ ಲೆಟ್ಸ್ ಸಿ ಇದು ನಿಜವಾಗ್ಲೂ ಹೆಲ್ಪ್ ಆಗುತ್ತಾ ಇಲ್ವಾ ಅಂತ. ಅಂಡ್ ಇದಕ್ಕೆ ಈ ರೀತಿಯ ಬ್ರಷ್ ಕೂಡ ಕೊಡ್ತಾರೆ, ನೀಟಾಗಿ ಹೋಗ್ಬೇಕು ಅಂತ. ವಾವ್, ಇದು ಆಕ್ಚುಲಿ ಹೋಗ್ತಾ ಇದೆ. ಐ ಆಮ್ ಇಂಪ್ರೆಸ್ಡ್. ಸ್ವಲ್ಪ ಮಾತ್ರ ಕಟ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ತುಂಬಾನೇ ಪುಟ್ಟದಾಗಿರುವಂತ ಪೀಸಸ್ ಎಲ್ಲ ಹೋಗಿದೆ. ವಾವ್, ತುಂಬಾನೇ ಚಿಕ್ಕ ಪೀಸಸ್ ಅಲ್ಲಿ ಕಟ್ ಆಗಿದೆ. ದಿಸ್ ಗೆಟ್ಸ್ ಅ ಬಿಗ್ ಥಮ್ಸ್ ಅಪ್. ಇದು ಸ್ಕ್ರೇಪ್ ಮಾಡೋದಂತೆ. ಇದರಲ್ಲಿ ಯಾವ ರೀತಿ ಸ್ಕ್ರೇಪ್ ಮಾಡೋದು ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. ನಾವು ಮಾಮೂಲಿ ಸ್ಕ್ರೇಪರ್ನ ನೋಡಿದೀವಿ, ಇದರಲ್ಲಿ ಸ್ಕ್ರೇಪ್ ಮಾಡಿದಾಗ ಈ ತರ ಮಾಡ್ತಾ ಇದೀನಿ, ಒಳಗಡೆ ಹೋಗಿ ಕೂರುತ್ತೆ. ಸೊ ಇಲ್ಲಿ ಗಲೀಜಾಗಲ್ಲ ಅಂಡ್ ಯಾವುದೇ ರೀತಿಯ ಇದು ನಮ್ಮ ಕೈಗೆ ತಾಗಲ್ಲ. ಸೊ ತುಂಬಾನೇ ಸೇಫ್ ಅನ್ಸುತ್ತೆ. ವಾವ್, ಇದನ್ನೆಲ್ಲ ನಾನು ಫಸ್ಟ್ ಟೈಮ್ ನಿಮ್ಮ ಮುಂದೆನೇ ಟ್ರೈ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಏನಾದ್ರು ಕಟ್ ಮಾಡ್ಬೇಕಾದ್ರೆ ನನ್ನ ಕೈಗೆ ತಾಗುವಂತ ಸಂದರ್ಭಗಳು ತುಂಬಾನೇ ಆಗಿದೆ. ಸೊ ಇಲ್ಲಿದೆ ನನ್ನ ಹತ್ರ ಒಂದು, ನನ್ನ ಕೈನ ಕಟ್ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ. ಸೊ ಇದು ಏನು ಅಂದ್ರೆ, ಈ ತರ ಹಿಡ್ಕೊಂಡು ಇಲ್ಲಿ ಕಟ್ ಮಾಡ್ತಾ ಬರ್ಬೇಕು. ವರ್ಕ್ ಆಗ್ಬೋದಾ, ಬ್ಯಾಲೆನ್ಸ್ ಸಿಗ್ಬೋದಾ ಗೊತ್ತಿಲ್ಲ, ಬಟ್ ನೋಡೋಣ. ಸಾಮಾನ್ಯವಾಗಿ ನಾವು ಕಟ್ ಮಾಡ್ಬೇಕಾದ್ರೆ ಈ ರೀತಿ ಹಿಡ್ಕೊಂಡು ಈ ರೀತಿ ಕಟ್ ಮಾಡ್ತೀವಿ. ಸೊ ಇದು ಒಂದ್ ಸ್ವಲ್ಪ ರಿಸ್ಕ್ ಆಗೋ ಚಾನ್ಸಸ್ ಇದೆ, ಈ ತರ ಮಾಡಬೇಕು. ಬಟ್ ಇದರಲ್ಲಿ ನೀವೇನ್ ಮಾಡುವುದು ಅಂದ್ರೆ, ಈ ತರ ಹಿಡ್ಕೊಂಡು ಕೈ ಕಟ್ ಆಗುವಂತ ಚಾನ್ಸಸ್ ಇರಲ್ಲ. ದಿಸ್ ಈಸ್ ಆಕ್ಚುಲಿ ವೆರಿ ಹೆಲ್ಪ್ಫುಲ್. ಮನೆಯಲ್ಲಿ ಈ ತರ ಐಟಮ್ಸ್ ಎಲ್ಲ ಇದ್ದಾಗ ಶಾರ್ಪ್ನೆಸ್ ಹೋಗುತ್ತೆ ಅಲ್ವಾ ಯೂಸ್ ಮಾಡ್ತಾ. ಸೊ ಇದು ಶಾರ್ಪ್ ಮಾಡ್ಬೇಕಾದ್ರೆ ಮತ್ತೆ ನಾವು ಹೋಗ್ಬೇಕು ಅಂಗಡಿಗೆ ಅಲ್ವಾ. ಬಟ್ ನನ್ನ ಹತ್ರ ಇರುವಂತ ಈ ಒಂದು ಟೂಲ್ ನಲ್ಲಿ ಮನೆಯಲ್ಲೇ ನಾವು ಇದನ್ನ ಕತ್ರಿನ ಎಲ್ಲ ಶಾರ್ಪ್ ಮಾಡಬಹುದು. ಎಮರ್ಜೆನ್ಸಿಗೂ ಯೂಸ್ ಆಗುತ್ತೆ, ಹೊರಗಡೆ ಹೋಗಿ ಮಾಡಿಸ್ಕೊಳ್ಳೋ ಕೆಲಸನೂ ಉಳಿಯುತ್ತೆ. ಇದರಲ್ಲಿ ಈ ಕಡೆ ಹಿಂದೆ ಈ ತರದ್ದು ಬ್ಯಾಟ್ರಿ ಹಾಕೋ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ 4 ಬ್ಯಾಟ್ರೀಸ್ ನ ಹಾಕ್ಬೋದು. ಅಂಡ್ ಈ ತರ ಕ್ಲೋಸ್ ಮಾಡಬೇಕು. ಡೈಲಿ ಎವ್ರಿ ಡೇ ಯೂಸ್ ಮಾಡ್ತೀರಲ್ಲ ಆ ಬ್ಯಾಟ್ರಿ. ಅಂಡ್ ಇಲ್ಲಿ ಒಂದು ಬಟನ್ ಇದೆ, ಆ ಬಟನ್ ಒತ್ತಿದ್ರೆ ಆ ರೀತಿ ಶಬ್ದ ಆಗುತ್ತೆ. ಅಂಡ್ ಇಲ್ಲಿರೋದು ಇಲ್ಲಿ ಫಿಕ್ಸ್ ಮಾಡೋದಕ್ಕೆ. ಶಾರ್ಪ್ ಮಾಡಿದಾಗ ಏನಾದ್ರೂ ಬಿದ್ರೆ ಅಕಸ್ಮಾತ್ ಇದಕ್ಕೆ ಬೀಳುತ್ತೆ ಅಂತ.
ಇದರಲ್ಲಿ 2 ಸೆಕ್ಷನ್ ಇದೆ. ಈ ಕಡೆ ಕತ್ರಿ ಅಂದ್ರೆ ಸಿಸರ್ ಇದೆಯಲ್ಲ, ಅದರಲ್ಲಿ ನೀವು ಅದನ್ನ ಶಾರ್ಪ್ ಮಾಡ್ಬೋದು. ಅಂಡ್ ಈ ಕಡೆದು ಬಂದ್ಬಿಟ್ಟು ನೈಫ್, ಈ ತರ ಚಾಕುನ ಶಾರ್ಪ್ ಮಾಡೋದಕ್ಕೆ. ಲೆಟ್ಸ್ ಸ್ಟಾರ್ಟ್. ನಿಮ್ಗೆ ಇಲ್ಲಿ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಇಲ್ಲಿ ಸ್ವಲ್ಪ ಶಾರ್ಪ್ ಇದೆ, ಇಲ್ಲಿ ಸ್ವಲ್ಪ ಮಬ್ಬಿದೆ. ಆ್ಯಕ್ಚುಲಿ ಇದು ತುಂಬ ಡ್ರರ್ ಅಂತ ಶಾರ್ಪೇ ಆಗಿಬಿಟ್ಟಿದೆ. ಐ ಹೋಪ್ ಏನೂ ಆಗಲ್ಲ, ತುಂಬ ಶಾರ್ಪ್ ಆಗಿಬಿಟ್ಟಿದೆ. ವಾವ್! ಮುಂಚೆ ಇದೇ ನೈಫಲ್ಲಿ ಕ್ಯಾರೆಟ್ ಕಟ್ ಮಾಡೋದಕ್ಕೂ ಕಷ್ಟ ಆಗ್ತಿತ್ತು, ಜಾಸ್ತಿ ಪ್ರೆಷರ್ ಬೇಕಿತ್ತು. ಬಟ್ ಇವಾಗ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅ ಬಿಗ್ ಥಮ್ಸ್ ಅಪ್. ಸೊ ಇದು ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಲ್ವಾ, ಇಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನೀವು ಇದನ್ನ ಮಿಸ್ ಮಾಡದೆ ನಿಮ್ಮ ಕಿಚನ್ ಅಲ್ಲಿ ಇಡ್ಲೇಬೇಕು. ಓಹೋ, ಇಂಥ ಒಂದು ವಿಯರ್ಡ್ ಕಿಚನ್ ಟೂಲ್ಸ್ ನ ನೋಡ್ತಾ ಇದ್ದೀರಾ? ಇದನ್ನ ನಾನು ತಗೊಂಡಿರೋದು Shop101 ಆಪ್ ಅಲ್ಲಿ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಇಂಥ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಕೂಡ ಸಿಗ್ಬೋದು. ಏನ್ ಮಾಡಬೇಕು, ಪ್ಲೇ ಸ್ಟೋರ್ ಹೋಗಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ನ ಕ್ಲಿಕ್ ಮಾಡಿ ನೀವು Shop101 ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ತರದ ಪ್ರಾಡಕ್ಟ್ಸ್ ನೀವು ಅಲ್ಲೂ ತಗೋಬಹುದು. ಅಥವಾ 1 ನಿಮಿಷ ಮನೆಯಲ್ಲೇ ಕೂತು ಒಂದು ಪುಟ್ಟ ಬಿಸ್ನೆಸ್ ಮಾಡಬೇಕು, ನಾವು ಒಂದ್ ಸ್ವಲ್ಪ ಹಣ ಮಾಡಬೇಕು ಅಂದ್ರೆ ಏನ್ ಮಾಡೋದು, ಈ ಅಪ್ಲಿಕೇಶನ್ ನಲ್ಲಿ ನೀವು ಶಾಪ್ ಮಾಡಿಬಿಟ್ಟು ಅದನ್ನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಇನ್ಯಾರಿಗಾದ್ರೂ ಅದನ್ನ ಸೆಲ್ ಮಾಡಬಹುದು. ಸೇಲ್ ಮಾಡಿದಾಗ ಒಂದು ಮಾರ್ಜಿನ್ ಅಮೌಂಟ್ ನೀವು ಇಟ್ಕೋಬಹುದು. 200 ರೂಪಾಯಿಗೆ ಇರುತ್ತಾ, ಅದನ್ನ 300 ರೂಪಾಯಿಗೆ ನೀವು ಮಾರಿದ್ರೆ 100 ರೂಪೀಸ್ ಮಾರ್ಜಿನ್ ನಿಮಗೆ ಸಿಗುತ್ತೆ. ಈ ತರ ತುಂಬಾ ಜನ ಅಲ್ಲಿ ತಮ್ಮ ಸ್ವಂತ ಬಿಸ್ನೆಸ್ ಗಳ ಮಾಡಿ ಇದೀಗ ಮಿನಿಮಮ್ 25,000 ಆದ್ರೂ ದುಡಿತಾ ಇದ್ದಾರೆ ತಿಂಗಳಿಗೆ. ಸೊ ಅ ಗ್ರೇಟ್ ಬಿಸ್ನೆಸ್ ಅಂತ ಹೇಳ್ತೀನಿ. ಬಟ್ ಒಂದಂತ ಇರಬೇಕು, ಇದರಲ್ಲಿ ನಮ್ಮ ಮೈಂಡ್ ಹಾಗೇನೆ ಮಾತು ತುಂಬಾ ಚೆನ್ನಾಗಿ ಓಡಿದ್ರೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡಬಹುದು ಅಂತ ಹೇಳ್ತಾ ಈ ಎಲ್ಲ ಪ್ರಾಡಕ್ಟ್ಸ್ ನ ಇಲ್ಲಿ ಶಾಪ್ ಮಾಡೋದನ್ನ ತಪ್ಪದೆ ಮರಿಬಾರ್ದು. ಓಕೆನಾ? Download the app from the link given in the description. ನನ್ನ ಕಿಚನ್ ಅಲ್ಲಿ ತುಂಬಾ ಟೈಮ್ ತಗೊಳ್ಳುವಂತ ಕೆಲಸ ಅಂದ್ರೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದು. ಕೈನೂ ನೋವು ಆಗುತ್ತೆ. ಅಂಡ್ ಇಷ್ಟಿಷ್ಟು ಬೆಳ್ಳುಳ್ಳಿ ಸಿಪ್ಪೆ ನಾವು ಒಂದೇ ಸತಿ ತೆಗಿತೀವಿ, ಯಾಕಂದ್ರೆ ಮನೆಯಲ್ಲಿ ಪ್ಯೂರ್ ಪೇಸ್ಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ನನಗೆ ಇವಾಗ ಇದಿರೋದ್ರಿಂದ ಸುಲಭದಲ್ಲಿ ಇದ್ರನ್ನ ಸಿಪ್ಪೆ ತೆಗಿಬೋದಾ, ಹಾಗೇನೆ ಪ್ರತಿದಿನ ಯೂಸ್ ಮಾಡೋರಿಗೆ ಸುಲಭದಲ್ಲಿ ಇದ್ರ ಪೇಸ್ಟ್ ಬೇರೆ ಮಾಡ್ಬೋದಾ? ಲೆಟ್ಸ್ ಸಿ. ಈ ಬೆಳ್ಳುಳ್ಳಿ ಸಿಪ್ಪೆನ ತೆಗೆಯೋದಕ್ಕೆ ನೀವು ಈ ತರದ ಒಂದು ರಬ್ಬರ್ನ ಯೂಸ್ ಮಾಡಬೇಕು. ಇದು ಬೆಳ್ಳುಳ್ಳಿ ಸಿಪ್ಪೆನ ಚೆನ್ನಾಗಿ ತೆಗೆಯುತ್ತೆ ಅಂತೆ. ಲೆಟ್ಸ್ ಸಿ ಎಷ್ಟು ಚೆನ್ನಾಗಿ ತೆಗೆಯುತ್ತೆ ಅಂತ. ಇದನ್ನ ಈ ತರ ಇಟ್ಟು ಈ ತರ ಮಾಡಿದ್ರೆ ಬೆಳ್ಳುಳ್ಳಿ ಸಿಪ್ಪೆ ಕಂಪ್ಲೀಟ್ ಆಗಿ ಹೋಯ್ತು. ಸಿ, ಸ್ವಲ್ಪ ಪ್ರೆಷರ್ ಹಾಕೊಂಡು ಈ ತರ ಸ್ಕ್ವೀಸ್ ಮಾಡಿದ್ರೆ ಅದು ಹೋಗುತ್ತೆ. ಇದನ್ನ ನೀವು ಚಿಕ್ಕ ಚಿಕ್ಕ ಪೀಸ್ ಆದ್ರೂ ಕಟ್ ಮಾಡ್ಬೋದು, ಅಥವಾ ಸ್ಮ್ಯಾಶ್ ಬೇರೆ ಬೇಕಾದ್ರೂ ಮಾಡ್ಬೋದು. ಸೊ ಇವಾಗ ಇದನ್ನ ತಗೊಂಡು ಇಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಇದೆ, ಕಾಣಿಸ್ತಾ ಇದೆಯಾ? ಪುಟ್ ಪುಟ್ ಹೋಲ್ಸ್. ಏನ್ ಮಾಡಬೇಕು, ಈ ಟಾಪ್ ಪಾರ್ಟ್ನ ಈ ರೀತಿ ತೆಗಿಬೇಕು. ಇಲ್ಲಿ ಇದೆಯಲ್ಲ, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತೀನಿ. ಇದು ಶುಂಠಿ, ಬೆಳ್ಳುಳ್ಳಿ ಅಥವಾ ಇನ್ನೇನಾದ್ರೂ ಎಮರ್ಜೆನ್ಸಿಗೆ ನಿಮಗೆ ಪೇಸ್ಟ್ ಮಾಡಬೇಕಂದ್ರೆ ಒಳ್ಳೇದು. ಇದನ್ನ ಇವಾಗ ಈ ತರ ಪ್ರೆಸ್ ಮಾಡಿದಾಗ ಕೆನ್ ಯು ಸಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇಲ್ಲಿ ಬಂದಿದೆ. ಈ ತರ ಪುಟ್ ಪುಟ್ಟದಾಗಿ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ನಮಗೆ ಕಷ್ಟ ಇರಲ್ಲ. ಸಿ, ಎಲ್ಲಾನು ಪೇಸ್ಟ್ ಆಗಿದೆ. ಇದನ್ನ ನೀವು ನೀಟಾಗಿ ಒಂದು ಸ್ಪೂನ್ ಅಲ್ಲಿ ಕೂಡ ತೆಗಿಬಹುದು. ಸ್ಕ್ರೇಪರ್ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಲುಕ್ ಎಟ್ ದಿಸ್, ಇದು ಇನ್ನೊಂದು ವೆರೈಟಿ. ಏನ್ ಮಾಡ್ಬೇಕಂದ್ರೆ ಈ ತರ ಕೈ ಇಟ್ಕೊಂಡ್ರೆ ಸೇಫ್ ಆಗಿರುತ್ತೆ ಅಂತ, ಅಂಡ್ ಚೆನ್ನಾಗಿ ಸ್ಕ್ರೇಪ್ ಮಾಡಬಹುದು ಅಂತ. ಸಿಲಿಕಾನ್ ಇಂದ ಮಾಡಿರೋದ್ರಿಂದ ತುಂಬಾನೇ ಗಟ್ಟಿಯಾಗಿರಲ್ಲ. ಇಟ್ಸ್ ವೆರಿ ಫ್ಲೆಕ್ಸಿಬಲ್, ಆಯ್ತಾ? ಸೊ ಕೈಗೆ ನೋವು ಪಡಲ್ಲ. ಸಿ, ಇದು ಗ್ರಿಲ್ಲಿಂಗ್ ಪ್ಯಾನ್. ಎಷ್ಟು ಚೆನ್ನಾಗಿದೆ ಅಂದ್ರೆ ಚಿಕನ್ ಬ್ರೆಸ್ಟ್ ಪೀಸಸ್ ಆಗಿರ್ಬೋದು, ಅಥವಾ ಫಿಶ್ ಆಗಿರ್ಬೋದು, ಎಗ್ ಆಗಿರ್ಬೋದು, ನೀವು ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ನ ಮಾಡಬಹುದು. ಸ್ಪೆಷಲಿ ಬ್ಯಾಚುಲರ್ಸ್ಗೆ ಕಮ್ಮಿ ಬಜೆಟ್ ಅಲ್ಲಿ ಒಂದು ಗ್ರಿಲ್ಲಿಂಗ್ ಪ್ಯಾನ್ ಬೇಕು ಅಂದ್ರೆ ಇದು ಒಂಥರ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ನಾವು ಮಾಡ್ತಾ ಇರೋದು ಇಲ್ಲಿ ಬಿಸಿ ಬಿಸಿ ಆಗಿರುವಂತ ಚಿಕನ್ ತಂದೂರಿ.
ಗ್ಲಾಸ್ ಕಂಟೈನರ್ಸ್. ಇದನ್ನ ನೀವು ಕಿಚನ್ ಅಲ್ಲೂ ಯೂಸ್ ಮಾಡಬಹುದು, ಫ್ರಿಡ್ಜ್ ಅಲ್ಲೂ ಕೂಡ ಯೂಸ್ ಮಾಡಬಹುದು. ಚಾಕ್ಲೇಟ್ಸ್, ಟೀ ಪೌಡರ್, ಶುಗರ್, ಕಾಳುಗಳು, ಅರಿಶಿನ ಪೌಡರ್, ಚಿಲ್ಲಿ ಪೌಡರ್ ಏನ್ ಬೇಕು ಅದನ್ನ ಇಡ್ಬೋದು. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಯಾವ ಬಾಕ್ಸ್ ಅಲ್ಲಿ ಏನಿದೆ ಅಂತನೂ ಗೊತ್ತಾಗುತ್ತೆ. ನನ್ನ ಅಮ್ಮನ್ಗಂತೂ ಇದು ತುಂಬಾನೇ ಇಷ್ಟ ಆಯ್ತು. ಫೈನಲಿ ಒಂದು ಲಾಸ್ಟ್ ಪ್ರಾಡಕ್ಟ್ ನ ತೋರಿಸ್ತಾ ಇದೀನಿ. ಈ ತರದ ಸ್ಟ್ರಾ, ಪ್ಲಾಸ್ಟಿಕ್ ಸ್ಟ್ರಾ ಅಲ್ಲ, ರಿಯೂಸೇಬಲ್ ಸ್ಟ್ರಾ. ಅಂದ್ರೆ ಇವತ್ತು ಯೂಸ್ ಮಾಡಿದ್ರೆ ಇನ್ನ 5 ವರ್ಷ ನಾನು ಇದನ್ನ ಯೂಸ್ ಮಾಡಬಹುದು. ನಾನು ಅನ್ಕೊಂಡಿದ್ದೀನಿ ಅಂದ್ರೆ ಇನ್ ಮುಂದೆಯಿಂದ ನಾನು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಸ್ಟ್ರಾ ಅಲ್ಲಿ ಯೂಸ್ ಮಾಡೋದ್ಕಿಂತ ಇದನ್ನ ನಾನು ಈ ತರ ನನ್ನ ಬ್ಯಾಗ್ ಅಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಸತಿ ಯೂಸ್ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇದು ಎಕೋ ಫ್ರೆಂಡ್ಲಿ ಕೂಡ ಹೌದು. ಆರಾಮದಲ್ಲಿ ಕುಡಿಬಹುದು. ನಾರ್ಮಲ್ ಸ್ಟ್ರಾ ಇದೆ, ಹಾಗೇನೆ ಜ್ಯೂಸ್ ಯೂಸ್ ಮಾಡುವಂತ ಸ್ಟ್ರಾನು ಇದೆ. ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಇದನ್ನ ಕ್ಲೀನ್ ಮಾಡೋದು ಹೇಗೂ ಅಂತ ಯೋಚನೆ ಮಾಡೋದಕ್ಕೆ ಈ ತರ ಸ್ಟ್ರಾ ತಗೊಂಡು ನೀವು ಕ್ಲೀನ್ ಮಾಡಬೇಕು ಆದ್ರೆ ಇದನ್ನ ಕೊಡ್ತಾರೆ. ಸೊ ಈಸಿಲಿ ನೀವು ಕ್ಲೀನ್ ಕೂಡ ಮಾಡಬಹುದು. ಹಾಗೆ ಕ್ಯಾರಿ ಮಾಡಬೇಕು, ಇದಕ್ಕೆ ಒಂದು ಪೌಚ್ ಬೇಕು ಅಂತ ಅನ್ಕೊಂಡಿದ್ದಲ್ಲಿ ಈ ತರದ ಪೌಚ್ ಕೂಡ ಸಿಗುತ್ತೆ. ಈಸಿಲಿ ಕ್ಯಾರಿ ಕೂಡ ಮಾಡಬಹುದು. ಇಕೋ ಫ್ರೆಂಡ್ಲಿ, ಕಾಸ್ಟ್ ಎಫೆಕ್ಟಿವ್ ಅಂಡ್ ನಮ್ಮ ಹೆಲ್ತ್ಗೆ ಈ ಕೋವಿಡ್ ಪೀರಿಯಡ್ ಅಲ್ಲಿ ನಮ್ಮ ಸ್ಟ್ರಾನ ಯೂಸ್ ಮಾಡಿದ್ರೆ ಒಳ್ಳೇದು ಕೂಡ ಅಲ್ವಾ? ಹೇಗನ್ನಿಸ್ತು ಇವತ್ತಿನ ಈ ಒಂದು ವಿಡಿಯೋ? ವೆರಿ ಇಂಟ್ರೆಸ್ಟಿಂಗ್ ಕಿಚನ್ ಟೂಲ್ಸ್. ನಿಮಗೂ ಈ ತರದ ಕಿಚನ್ ಟೂಲ್ಸ್ ಬೇಕು ಅಂದ್ರೆ ಏನ್ ಮಾಡಿ, Shop101 ಆಪ್ ನ ಲಿಂಕ್ ನ ಕೊಟ್ಟಿದ್ದೀನಿ, ಮಿಸ್ ಮಾಡದೆ ಶಾಪ್ ಮಾಡಿ. ಅಂಡ್ ನಿಮ್ಮ ಲೈಫ್ ಕೂಡ, ನಿಮ್ಮ ಕಿಚನ್ ಅಲ್ಲಿ ಮಾಡುವಂತ ಕೆಲಸ ಕೂಡ ತುಂಬಾನೇ ಸುಲಭ ಆಗುತ್ತೆ ಅಂಡ್ ಅಷ್ಟೊಂದು ಗಲೀಜೇನು ಆಗಲ್ಲ. ಓಕೆನಾ? ಸೊ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಕನ್ನಡತಿಯನ್ನ ಪ್ರೋತ್ಸಾಹಿಸಿ, ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್.